ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ. ಸಾಹಿತ್ಯ ಕನ್ನಡ ವ್ಲಾಗ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಒಂದು ಬಂಕಿಗೆ ಹಾಗೆ ನಮ್ಮ ಸ್ಕಿನ್ನು ತುಂಬ ಡ್ರೈ ಆಗಿರುತ್ತೆ, ಅಂದರೆ ಫುಲ್ ಸುಕ್ಕು ಕಟ್ಟಿರೋ ಅಂಥದ್ದಕ್ಕೆ, ಹಾಗೆ ಬ್ಲ್ಯಾಕ್ ವೈಟ್ ಹೆಡ್ಸ್ ಅಂತ ಹೇಳ್ತಾರಲ್ಲ, ಸೊ ಅದಕ್ಕೆ ಎಲ್ಲದಕ್ಕೂ ಒಂದೇ ಹೋಮ್ ರೆಮಿಡಿನ ತೋರಿಸ್ತೀನಿ. ತುಂಬ ಈಸಿ, ತುಂಬ ಸಿಂಪಲ್. ಅದೊಂದು ಐಟಮ್ ಇದ್ರು ಅಂದರೆ ಸಾಕು. ಸೊ ಆರಾಮಾಗಿ ನಮ್ಮ ಸ್ಕಿನ್ನ ಏನು ಈ ವಯಸ್ಸಾಗಿರೋ ಥರ ಸುಕ್ಕಾಗುತ್ತೆ, ಸೊ ಅದನ್ನು ಹಾಗೆ ನಮ್ಮ ಮುಖದಲ್ಲಿ ಬಂಕ್ ಬಂದಿರುತ್ತಲ್ಲ, ಸೊ ಅದನ್ನು ಹಾಗೆ ಬ್ಲ್ಯಾಕ್ ವೈಟ್ ಹೆಡ್ಸ್ನ ಆರಾಮಾಗಿ ಕಮ್ಮಿ ಮಾಡ್ಕೋಬೋದು. ಸೊ ಅದು 7 ದಿನದಲ್ಲಿ ಕಮ್ಮಿ ಮಾಡ್ಕೋಬೋದು. 100% ರಿಸಲ್ಟ್ ನಾನು ಹೇಳ್ತಾ ಇದ್ದೀನಿ. ನನಗೂ ಕೂಡ ತುಂಬ ಬ್ಲ್ಯಾಕ್ ವೈಟ್ಸ್ ಇರ್ತಿತ್ತು, ಮತ್ತು ಸ್ಕಿನ್ ಎಲ್ಲ ತುಂಬಾ ಈ ಫುಲ್ ವಯಸ್ಸಾದಾಗ ಹೇಗೆ ಸುಕ್ಕಾಗಿರುತ್ತೋ ಆ ರೀತಿ ಇತ್ತು. ಬಟ್ ಈಗ ನೋಡ್ಬೋದು ನೀವು ನನ್ನ ಸ್ಕಿನ್ನ, ಆ ರಿಸಲ್ಟ್ ತೋರಿಸ್ತಾ ಇದ್ದೀನಿ. ತುಂಬ ಸಾಫ್ಟ್ ಆಗುತ್ತೆ, ಮತ್ತು ಈ ಕಪ್ಪೆಲ್ಲ ಇದ್ದರೆ ಕಣ್ಣು ಹತ್ತಿರ ಅದನ್ನು ಕೂಡ ಹೋಗುತ್ತೆ. ಹಾಗೆ ಬ್ಲ್ಯಾಕ್ ವೈಟ್ಸ್ ಹಾಗೆ ಎಲ್ಲ ಕೂಡ ತುಂಬ ಚೆನ್ನಾಗಿ ಸ್ಕಿನ್ ಇದಾಗುತ್ತೆ. ಅದನ್ನು ವಿಡಿಯೋ ತೋರಿಸೋಕ್ಕಿಂತ ಮುಂಚೆ ನೀವ್ಯಾರು ಹೊಸಬ್ರು ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ನ ಆಲ್ ಅಂತ ಕೊಡಿ. ಯಾವುದೇ ವಿಡಿಯೋ ಮಾಡೋದು ನೋಟಿಫಿಕೇಷನ್ ಮೊದಲಿಗೆ ಸಿಗುತ್ತೆ. ಸೊ ಬನ್ನಿ ವಿಡಿಯೋ ಶುರು ಮಾಡೋಣ. ನಾನು ಮೊದಲಿಗೆ ಒಂದು ಬೌಲ್ ತೊಗೊಂಡು ಅದನ್ನು ಜಾಕಾಯಿ ತೊಗೊಂಡಿದ್ದೀನಿ. ನೋಡ್ಬೋದು, ಜಾಕಾಯಿ ಎಲ್ಲ ಮಕ್ಕಳಿಗೂ ಹಾಕೋಕ್ಕೆ ಇಟ್ಕೊಂಡಿದ್ದು, ಚಿಕ್ಕ ಮಕ್ಕಳಿಗೆ. ಹಾಗೆ ಇದನ್ನು ನಾವು ಕುಂಕುಮದ ಅಂಗಡಿಲಿ ಕೇಳಿದರೆ ಜಾಕಾಯಿ ಸಿಗುತ್ತೆ. ಈ ಜಾಕಾಯಿನ ತಂದು 1 ಸ್ಪೂನಷ್ಟು ತುರ್ಕೊಂಡ್ರೆ ಸಾಕು. ಅದಕ್ಕೆ 2 ಸ್ಪೂನಷ್ಟು ಹಾಲನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಸಿ ಹಾಲಾದರೂ ಆಗ್ಬೋದು ಅಥವಾ ಕಾಯಿಸಿರೋ ಹಾಲಾದರೂ ಕೂಡ ಆಗ್ಬೋದು. ಈ ರೀತಿ ಮಿಕ್ಸ್ ಮಾಡಿಕೊಂಡು ಅದನ್ನು ಚೆನ್ನಾಗಿ 5 ನಿಮಿಷಗಳ ಕಾಲ ಅದನ್ನು ನೆನೆಯಕ್ಕೆ ಬಿಡಬೇಕು. ಅದು 5 ನೆನೆದಾದ್ಮೇಲೆ ಅದ್ರ ಕಲರು ಹಾಗೆ ಫ್ಲೇವರ್ ತುಂಬ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ನೋಡ್ಬೋದು, 5 ನಿಮಿಷ ಆದಮೇಲೆ ಇದನ್ನು ನಾನು ತೋರಿಸ್ತಾ ಇರೋದು ಎಷ್ಟು ಚೆನ್ನಾಗಿ ಕಲರು ಹಾಗೆ ಫ್ಲೇವರ್ ಬಿಟ್ಕೊಂಡಿದೆ. ಇದನ್ನು ಮುಖನ ವಾಶ್ ಮಾಡಿಕೊಂಡು ತಣ್ಣೀರಲ್ಲಿ ಇದನ್ನು ಅಪ್ಲೈ ಮಾಡಬೇಕು. ನೋಡ್ಬೋದು, ಈ ರೀತಿ ನಿಧಾನವಾಗಿ ಅಪ್ಲೈ ಮಾಡಿ ಅದನ್ನು ಮಸಾಜ್ ಮಾಡ್ಕೋಬೇಕು. ಇದು ಮುಖ ಸುಕ್ಕಟ್ಟಿರೋದಕ್ಕೆ, ಹಾಗೆ ಬಂಕು ತುಂಬಾ ಬಂಕಿರೋರಿಗೆ, ಹಾಗೆ ಮುಖದಲ್ಲಿ ಕಪ್ಪು ಕಲೆ ಇರೋ ಅಂಥವ್ರು, ಹಾಗೆ ಕಣ್ಣಿನ ಸುತ್ತ ಕಲೆ ಇರೋರು, ಹಾಗೆ ಬ್ಲ್ಯಾಕ್ ಹೆಡ್ಸ್ ಹಾಗೆ ವೈಟ್ ಹೆಡ್ಸ್ ಇರೋರು ಎಲ್ಲರೂ ಯೂಸ್ ಮಾಡ್ಬೋದು. ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗಲ್ಲ. ಅಷ್ಟು ಒಳ್ಳೆ ಹೋಮ್ ರೆಮಿಡಿ ಅಂತಲೇ ಹೇಳ್ತೀನಿ. ಯಾಕೆಂದರೆ ಇದಕ್ಕೆ ನಾವು ಹೆಚ್ಚಿಗೆ ಅಂತ ಏನೂ ಹಾಕಿಲ್ಲ. ಜಸ್ಟ್ ಜಾಕಾಯಿ ಹಾಗೆ ಹಾಲು ಬಳಸಿರೋದ್ರಿಂದ ಮುಖ ತುಂಬಾ ಸಾಫ್ಟು ಹಾಗೆ ಗ್ಲೋ ಆಗುತ್ತೆ. ಈ ರೀತಿ 5 ನಿಮಿಷ ಇದನ್ನು ಮಸಾಜ್ ಮಾಡಿ 5 ನಿಮಿಷ ಇದನ್ನು ಒಣಗಕ್ಕೆ ಬಿಟ್ಟು ನಂತರ ಅದಕ್ಕೆ ಹಚ್ಕೋಬೇಕು. ನೋಡ್ಬೋದು, 5 ನಿಮಿಷ ಆದಮೇಲೆ ನಾನು ಇದನ್ನು ಒಣಗಕ್ಕೆ ಬಿಟ್ಟಿದ್ದೆ. ಒಣಗಾದ್ಮೇಲೆ ಮತ್ತೊಮ್ಮೆ ನಾನು ಅದ್ರ ಮೇಲೇ ಹಚ್ತಾ ಇದ್ದೀನಿ. ಒಣಗಕ್ಕೆ ಬಿಡೋ ಕಾರಣ ಏನಂದರೆ, ಮುಖ ತುಂಬ ಸುಕ್ಕಟ್ಟಿದ್ರೆ ಅದನ್ನು ತುಂಬ ಬೇಗನೆ ಇದು ಮಾಡುತ್ತೆ, ಸಾಫ್ಟ್ ಹಾಗೆ ನೈಸ್ ಮಾಡುತ್ತೆ ಸ್ಕಿನ್ನು. ಹಾಗಾಗಿ 5 ನಿಮಿಷ ಒಣಗಕ್ಕೆ ಬಿಟ್ಟು ಇದು 2ನೇ ಸರಿ ಈ ರೀತಿ ದಪ್ಪವಾಗಿ ಅಪ್ಲೈನ ಮಾಡಬೇಕು. ಅಪ್ಲೈನ ಮಾಡಿ ಇದನ್ನು ಕೂಡ 5 ನಿಮಿಷ ಒಣಗಕ್ಕೆ ಬಿಡಬೇಕು. ಇದು ತುಂಬ ಒಳ್ಳೆ ರಿಸಲ್ಟು. ಖಂಡಿತ ಬ್ಲ್ಯಾಕ್ ಹೆಡ್ಸ್ ಹಾಗೆ ವೈಟ್ ಹೆಡ್ಸ್ ಹಾಗೆ ಬಂಕ್ ಇರೋರು ಹಾಗೆ ಮುಖ ಸುಕ್ಕಿರೋರು ಖಂಡಿತ ಟ್ರೈ ಮಾಡಿ. ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ. ನಾನು ಇದನ್ನು ವಾರದಲ್ಲಿ 1 ಸರಿ ಟ್ರೈ ಮಾಡ್ತೀನಿ. ಯಾಕೆಂದರೆ ನಾನು ಇದು ನಿಜವಾಗ್ಲೂ ಟ್ರೈ ಮಾಡಿ ನನಗೆ ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ಒಂದೇ ವಾರದಲ್ಲಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ರಿಸಲ್ಟ್ ಕೊಡುತ್ತೆ ಅಂತ ಹೇಳಿ. ನಾನು ಇದೆಲ್ಲ ಫುಲ್ ಕಮ್ಮಿ ಆದಮೇಲೆ ನಾನು ವಾರಕ್ಕೆ 1 ಸಲ ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ಕಮ್ಮಿ ಆಗೋವರೆಗೂ ನೀವು ಯೂಸ್ ಮಾಡ್ಬೋದು. ನಿಮಗೆ ಬೇಗ ರಿಸಲ್ಟ್ ಸಿಗುತ್ತೆ. ಈ ರೀತಿ ನಾನು 5 ನಿಮಿಷ ಸ್ಲೋ ಮೋಷನಲ್ಲಿ ಮಸಾಜ್ ಮಾಡಿ ಒಣಗಕ್ಕೆ ಬಿಟ್ಟು ಈಗ ತಣ್ಣೀರಲ್ಲಿ ವಾಶ್ ಮಾಡಿದ್ದೀನಿ. ಯಾವುದೇ ಕಾರಣಕ್ಕೂ ಬಿಸಿನೀರಲ್ಲಿ ವಾಶ್ ಮಾಡಬೇಡಿ, ತಣ್ಣೀರಲ್ಲಿ ವಾಶ್ ಮಾಡಿ ಈ ರೀತಿ ಮುಖನ ದಪ್ಪವಾಗಿ ಹೇಗಾದ್ರೂ ಹಾಗೆ ಸೀಟ್ಬಿಡಿ. ಜಸ್ಟು ಟ್ಯಾಪ್ ಮಾಡಿ ಮುಖದ ಮೇಲೆ. ತುಂಬ ಚೆನ್ನಾಗಿ ಸ್ಕಿನ್ ಗ್ಲೋ ಆಗಿದೆ. ನೋಡ್ಬೋದು ಎಷ್ಟು ವೈಟ್ ಆಗಿದೆ, ಹಾಗೆ ನನ್ನ ಸ್ಕಿನ್ ಎಷ್ಟು ಸಾಫ್ಟ್ ಆಗಿದೆ ಅಂಥೇಳಿ. ಹಾಗೆ ಬಂಕಿರೋರಾಗಲಿ ಅಥವಾ ವೈಟ್ ಸೆಡ್ಸ್ ಆಗಿರೋರಾಗಲಿ ಬ್ಲ್ಯಾಕ್ ಹೆಡ್ಸ್ ಆಗಿರೋರಾಗಲಿ ಇದನ್ನು ಖಂಡಿತ ಯೂಸ್ ಮಾಡಿ, ಬೇಗ ರಿಸಲ್ಟ್ ಸಿಗುತ್ತೆ. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋ ಸಿಗೋಣ.